ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾಲಯದ ಅಂಗಸಂಸ್ಥೆಯಾಗಿರುವ ಪುತ್ತೂರು ತಾಲೂಕಿನ ತೆಂಗು ಸಂಶೋಧನಾ ಘಟಕವನ್ನು ಮುಚ್ಚುವ ಯತ್ನದಲ್ಲಿ ಕೇಂದ್ರದ ಬಿಜೆಪಿ ಸಹಕಾರವಿದೆ ಎಂದು ಕಾಂಗ್ರೆಸ್ ಕಿಸಾನ್ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಉಮಾನಾಥ್ ರೈ ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಇದ್ದ ಕಡೆಗಳೆಲ್ಲ 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಎಂದು ಕೇಳುತ್ತಿದ್ದಾರೆ. ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಕೃಷಿಯ ಉತ್ತೇಜನಕ್ಕಾಗಿ ಹಲವಾರು ಸಂಸ್ಥೆಗಳನ್ನ ಹುಟ್ಟುಹಾಕಿದೆ. ಆದರೆ ಇದೀಗ ಬಿಜೆಪಿ ಮುಚ್ಚುವ ಯತ್ನ ಮಾಡುತ್ತಿದೆ. ಪುತ್ತೂರು ತಾಲೂಕಿನ ನೆಟ್ಟಣದಲ್ಲಿರುವ ಕಿದು ತೆಂಗು ತಳಿ ಸಂಶೋಧನಾ ಘಟಕವು ಇದರಲ್ಲಿ ಒಂದಾಗಿದ್ದು, ಸ್ಥಳೀಯ ಸಂಸದ ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಈ ಘಟಕವನ್ನ ಮುಚ್ಚಲು ಬಿಡುವುದಿಲ್ಲ ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ್ದನ್ನ ಬಿಟ್ಟು ಘಟಕವನ್ನ ಉಳಿಸುವ ಪ್ರಯತ್ನವನ್ನ ನಡೆಸಿಲ್ಲ ಎಂದು ಆರೋಪಿಸಿದ ಅವರು, ಬರುವ ಮಾರ್ಚ್ನಿಂದ ಕೇಂದ್ರದಿಂದ ಈ ಘಟಕಕ್ಕೆ ಬರುವ ಅನುದಾನವು ರದ್ದಾಗಲಿದೆ ಎಂದರು. ಕೊಳೆರೋಗದಿಂದ ಸಂಕಷ್ಟರಾದ ಕೃಷಿಕರಿಗೆ ರಾಜ್ಯ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 7 ಬಿಜೆಪಿ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಅವರು ಇದೇ ಸಂದರ್ಭದಲ್ಲಿ ಆರೋಪಿಸಿದರು. ಕಳೆದ 1 ವರ್ಷದಿಂದ ಇದನ್ನ ಮುಚ್ಚಿತೇವೆ ಅನ್ನುವ ಹೋರಾಟ ಆಗ್ತಾ ಇದೆ. ನಮ್ಮ ನಂಬರ್ 1 MP ನಳಿನ್ ಕುಮಾರ್ ಕಟೀಲ್ ಅವರು ಇದರ ಹಿಂದೆ ಕೂಡ ಮುಚ್ಚುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಬರುವ ಮಾರ್ಚಿಯಿಂದ ಅದಕ್ಕೆ ಯಾವುದೇ ಅನುದಾನ ಕೊಡ್ಲಿಕ್ಕಿಲ್ಲ ಅನ್ನುವ ಒಂದು ತೀರ್ಮಾನ ಆಗಿದೆ. ಕಮಿಟಿ ಮತ್ತು CPCR ಕಾಸರಗೋಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಕರ್ನಾಟಕದಲ್ಲಿ ಒಂದು CPCR ಕ್ಲೋಸ್ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಕೂಡ ತಗೊಂಡಿದೆ. ನಮ್ಮ ಬಿಜೆಪಿಯ ಸ್ನೇಹಿತರು ಬಹಳಷ್ಟು ಕೃಷಿಕರ ಬಗ್ಗೆ ಮಾತನಾಡುವಂತ ಬಿಜೆಪಿಯ ಸ್ನೇಹಿತರು ಹೇಳ್ತಾ ಇದ್ದಾರೆ, ಕೃಷಿಗೆ ನಾವು ಕಾಂಗ್ರೆಸ್ 70 ವರ್ಷದಲ್ಲಿ ಏನು ಮಾಡಿದೆ, 70 ವರ್ಷದಲ್ಲಿ ಏನು ಮಾಡಿದೆ ಅಂತ ಹೇಳಿ ಪ್ರಶ್ನೆಗಳನ್ನು ಮಾಡುತ್ತಾ ದಿನ ಪ್ರಚಾರಗಳನ್ನು ತೆಗೆದುಕೊಳ್ತೇವೆ. ನಾನಿವತ್ತು ಈ ಗೋಷ್ಠಿಯ ಮೂಲಕ ನಿಮ್ಮನ್ನ ವಿನಂತಿ ಮಾಡ್ತಾ ಇದ್ದೇನೆ, ಕಳೆದ 70 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತ ಸ್ಥಾಪನೆ ಮಾಡಿದಂತಹ ಒಂದು ಕೃಷಿಗೆ ಪೂರಕವಾಗಿ ಸಂಶೋಧನೆ ಮಾಡೋ ಕೇಂದ್ರಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮುಚ್ಚಲಿಕ್ಕೆ ಹುನ್ನಾರ ಮಾಡ್ತಾ ಇದೆ. ಪ್ರವೀಣ್ ಕುಮಾರ್, V4 News 24/7 ಪುತ್ತೂರು.